ಚೆನ್ನ ಅಂದರೆ ಇದೊಂದು ನಮಗೆ ಒಂದು ಲೆಕ್ಕದಲ್ಲಿ ಹೇಳುವುದಾದ್ರೆ ಒಂದು ಗಾಡ್ ಗಿಫ್ಟ್, ದೇವರು ಕೊಟ್ಟ ಒಂದು ವಸ್ತು. ಇದೊಂದು ಬಾರ್ಕೂರು ಶಾಂತಾರಮಣನ ಹತ್ರ ಇತ್ತು ಈ ಕೋಣ. ನಾನು ಅವರಲ್ಲಿ ಹೋಗಿ ವಿನಂತಿಸಿದೆ, ನನಗೊಂದು ಕೋಣ ಕೊಡಬೇಕು ಅಂತ. ಯಾವ ಫಲಾಭಿಷೇಕ ಇದು ಆಶೆ ಇಲ್ಲದೆ ನನಗೆ ಅವರು ಒಳ್ಳೆಯ ರೀತಿಯಲ್ಲಿ ಕೊಟ್ಟ ಕೋಣದು. ಇಲ್ಲಿ ನಮಗೆ ಬಂತು, ನಮ್ಮ ಒಂದು ಕುಟುಂಬದ ಸದಸ್ಯನಾಗಿ ಉಂಟದು. ಯಾವ ಮಕ್ಕಳಿಗೂ ಏನು ಮಾಡೋದಿಲ್ಲ. ಇವಾಗ ಅದಕ್ಕೆ 24 ವರ್ಷ ಮುಗಿದು 25 ವರ್ಷ ನಡೆಯುತ್ತದೆ. ಅದು ಎಷ್ಟು ಸಾಧನೆ ಮಾಡಿದೆ, ಎಷ್ಟು ಅದರ ಬಹುಮಾನ ಬಂದಿದೆ, ಅದು ಎಲ್ಲರಿಗೂ ಗೊತ್ತಾದ ಸಂಗತಿ. ಅದೇನು ನಮಗೆ ವಿವರಿಸಲಿಕ್ಕೆ ಇಲ್ಲ. ಅಂತೂ ಮೊನ್ನೆ ನಮ್ಮ ಗುಣಪಾಲ್ ಸರ್ ಹೇಳಿದರು, ಅದೊಂದು ಚೆನ್ನನನ್ನು ಬೆಂಗಳೂರಿಗೆ ತರಬೇಕು. ನಾನು ಬೇರೆ ಯಾವ ಕಾರಣಕ್ಕೂ ನಾನು ಕೊಂಡೋಗದೆ ಇದ್ದದ್ದಲ್ಲ. ನನಗೆ ಅದಕ್ಕೆ ಕೊಂಡೋಗಲಿಕ್ಕೆ ಒಂದು ಟೆಂಪದ ಖರ್ಚು ಕೂಡ ಕಷ್ಟ ಆಗಲಿಕ್ಕಿಲ್ಲ. ಆದರೆ ಅಲ್ಲಿ ಹೋಗಿ ಬಂದ ಮೇಲೆ 1-2 ವರ್ಷದ ಇನ್ನೂ ಬದುಕುವಂಥ ಒಂದು ನಮ್ಮ ಮಗು ಅದಕ್ಕೆ ತೊಂದರೆ ಆಗ್ಬೋದು ಎಂಬ ಆ ಉದ್ದೇಶದಿಂದ ಅಲ್ಲಿ ಕೊಂಡೋಗಲಿಲ್ಲ ನಾನು. ಮತ್ತು ಚೆನ್ನನ ಬಗ್ಗೆ ನಮ್ಮ ಸರಕ್ಕೆ ಎಲ್ಲ ಗೊತ್ತುಂಟು. ನಾವು ಅದನ್ನೊಂದು ಪ್ರೀತಿಯಿಂದ ನಾವು ಸಾಕ್ತೇವೆ ಅಷ್ಟೇ. ಈವಾಗಲೂ ಅದಕ್ಕೆ ಈ ಕಡೆ ಹಲ್ಲು ಅಂತ ಹೇಳ್ತೇವೆ, ಆ ಹಲ್ಲು ಇಲ್ಲ. ಆ ಹಲ್ಲು ಇಲ್ಲದಿದ್ದರೆ ಅದು ಒಂದು ಪ್ರಾಣಿ ತಿಂದದ್ದನ್ನು ಅದಕ್ಕೆ ಮೆಲುಕು ಹಾಕಲಿಕ್ಕೆ ಆ ಹಲ್ಲು ಬೇಕು. ಅದು ಇಲ್ಲದಿದ್ದರೆ ಅದಕ್ಕೆ ಜೀರ್ಣ ಆಗೋದಿಲ್ಲ. ಅದಕ್ಕೆ ಈಗ ನಾವು 2-3 ಸಲ ಒಂದು ಕೊಡುವ ಫುಡ್ಡೇ ಬೇರೆ. ಅದನ್ನು ಅಷ್ಟು ಈಗ ಅಲ್ಲಿ ನಮ್ಮದು ಮನೆಯಲ್ಲಿ ಬೀಗ ಹಾಕಿದ್ದಾರೆ, ಹುಡುಗರಿಲ್ಲ. ಅದಕ್ಕೆ ಸಪರೇಟ್ ಆಗಿ ಅದನ್ನು ನಾನು ಪ್ರತಿ ವಾರ ತಂದು ಸ್ಟಾಕ್ ಮಾಡೋದಿಲ್ಲ. ಅದೊಂದು ಫ್ರೆಶ್ ಇದ್ದರೆ ಒಳ್ಳೆಯದು. ಅಷ್ಟು ಒಳ್ಳೆಯ ರೀತಿಯಲ್ಲಿ ನಾವು ಸಾಕ್ತೇವೆ. ಅದು ನಮಗೆ ಸೀದಾ ಹೇಳುವುದಾದರೆ ಒಂದು ದೇವರು ಕೊಟ್ಟ ಪ್ರಸಾದ.